ನಮ್ಮ ದೊರೆಗಳ ಅಪ್ಪಣೆ ಮಾಡಿದ್ದೇನು? ಏನು ಏನು ಈ ಪರಿಸರಕ್ಕೆ ಒಬ್ಬ ಹುಡುಗ ಬಂದಿದ್ದಾರೆ. ಗುರುಕುಲಕ್ಕೆ ಬಂದಿದ್ದಾನೆ. ಕಲ್ತ್ರೆ ನಮಗೆ ಆಪತ್ತು ಬಂದಿತ್ತು. ಆದ್ದರಿಂದ ಅವನನ್ನು ಕೊಂದು ಬಾ ಎಂಬುದಾಗಿ ಅಪ್ಪಣೆ ಮಾಡಿದ್ದಾರೆ. ಈ ಪರಿಸರಕ್ಕೆ ಸಂಬಂಧಪಟ್ಟವಲ್ಲ. ಈ ಪರಿಸರದಲ್ಲಿ ನಾನಿದ್ದೇನೆ, ಅದಕ್ಕೆ ಸಂಬಂಧ ಇದು ತನಗೆ ಇರಲಿಲ್ಲ. ಕೆಲವರನ್ನು ನೋಡುವಾಗ ಈ ಲೋಕದಲ್ಲಿ ಇಂಥವರು ಸಂಬಂಧಪಟ್ಟವರೆಲ್ಲ ಇರಬಾರ್ದು ಅಂತ ಕಾಣ್ತದೆ. ನಾನು ಕಲಿಸಲಿಕ್ಕಾಗ್ತದೆ. ನಾನು ಸಂಬಂಧಪಟ್ಟವ ಅಲ್ಲ, ನಿನ್ನ ಬಗ್ಗೆ ಹೇಳಿದ್ದಲ್ಲ, ನಾನು ಸಾಮಾನ್ಯವಾಗಿ ಹೇಳಿದ್ದಷ್ಟೇ. ಅದು ಸರಿ. ನೀನು ಇಲ್ಲಿಯವರು, ನಾನು ಹೀಗಿಲ್ಲ. ನೀನು ಹೆಚ್ಚಿನ ಮೇಲಿಂದ ಬಂದವಳು. ಬಹುತೇಕ ಅಲ್ಲ, ತೀರ್ಮಾನ ನನ್ನ ಮೇಲೆ ನೀನು ಅದನ್ನು ಗೊತ್ತು ಮಾಡಲಿಕ್ಕೆ ಗೊತ್ತಾಯ್ತು. ನೀನು ದೇವಲೋಕಕ್ಕೆ ಸಂಬಂಧಪಟ್ಟವಳು. ದೇವಗುರುವಿನ ಮಗನೇ ನೀನು ಗೊತ್ತಾಯ್ತು ಗೊತ್ತಾಯ್ತು. ನೀನು ಯಾಕೆ ಬಂದದ್ದು? ನಾನು ಇಲ್ಲಿ ಬಂದದ್ದು ಈಗ ಆಶ್ರಮದಲ್ಲಿ ಕಲಿಸಿದ್ದು. ಈ ಲೋಕಕ್ಕೆ ಆಶ್ರಮಕ್ಕೆ ಶುಕ್ರನಿಗೆ ಶಿಷ್ಯರಾದ ಶುಕ್ರಾಚಾರ್ಯರಿಗೆ ಶಿಷ್ಯರಾಗಿ ಅವರನ್ನು ವಿದ್ಯೆ ಕಲಿತು ನಮಗೆ ಏನಾದರೂ ತಿಳುಕು ಮಾಡುವ ಯೋಚನೆ. ನಾನು ಕಲ್ತರೆ ನಿಮಗೆ ಕೆಡುಕಾಗ್ತದೆ. ಕೆಡುಕಾಗ್ತದೆ. ನಾನು ಒಬ್ಬ ಕಲ್ತದ್ರಿಂದ ನಿಮಗೆ ಕೆಡುಕಾಗ್ತದೆ. ನೀನು ಒಟ್ಟಿಗೆ ಬನ್ನಿ. ಸಾಧಾರಣ ಎಲ್ಲ ನೀನು ಕಲ್ತಾಗಿರ್ಬೋದು ಅಂತ ನಿನಗೆ ತೊಡಕಾಗ್ತದೆ. ನಾನು ಒಟ್ಟಿಗೆ ಕಲಿತ ಇನ್ನು ಕಲೀಲಿಕ್ಕೆ ಎಂಥದ್ದಿಲ್ಲ. ಮೊದಲು ತುಂಬ ನಾನು ಕಲ್ತದ್ದಕ್ಕೆ ಕಣ್ಣು ಕೈ ಕಾಲು ಮುಖ ಯಾವುದೂ ಇಲ್ಲ. ಅಷ್ಟು ಕಲ್ತಿದ್ದೆ. ಎಲ್ಲ ಇಲ್ಲದಲ್ಲಿ ಕಲಿಯುವುದು ಹೇಗೆ ಅಂತ ನಾನು ಯೋಚನೆ ಅಷ್ಟು ಕಲ್ತಿದ್ದೆ. ನಾನು ಬೃಹಸ್ಪತಿ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಈ ಊರಿಂದ ನೀನು ಹೋದ್ರೆ ಲೇಟು, ಇಲ್ಲದ ಒಂದು ಹೇಳುವುದಕ್ಕೆ ನೀನು ನಾನು ಒಪ್ಪಿದ್ದವರಲ್ವ? ಗುರುಕುಲವಾದಿ ಭಕ್ತಿ ಭಾವದೊಳಿತು ಹರಿ ಹರಿ
ಗಾರಾನೆ ಬೇಡೆ ನಗಲು ಬರಿ ಬರಿ ಬರುವೆಯ ಗುರುಕುಲ ವಾಸದಲ್ಲಿರಬೇಕು ಅಂತ ಅಂತೇವಾಸಿ ಆಗುವುದಕ್ಕೆ ಬಂದ್ರೆ ಒಪ್ಪಿದವರು ಆಚಾರ್ಯ ಶುಕ್ರರು, ಅನುಮೋದಿಸಿದವಳು ಗುರುಪುತ್ರಿಯಾದ ದೇವಯಾನಿಗೆ. ಅಲ್ಲಿ ಎಲ್ಲರೂ ಹೊಂದಿಕೊಂಡಿರುವವರು ಅಂತೇವಾಸಿಗಳಾದ ಉಳಿದ ಶಿಷ್ಯರು. ಇವರೆಲ್ಲ ಒಪ್ಪಿ ಆಶ್ರಮದಲ್ಲಿ ನಾನಿರುವಾಗ ನೀನು ಯಾವ ಊರಿಗೆ ದೊಡ್ಡ ನಾಯಕ, ಇಲ್ಲಿದೊಂದು ಅದು ನೀನು ಬಂದದ್ದೇ ಹೋಗುವುದಕ್ಕೆ ನೀನು ಯಾರು ಕೇಳುವುದಕ್ಕೆ? ಒಪ್ಪುವುದಕ್ಕೆ ಅವರಿದ್ದಾರೆ, ಕಲಿಯುವುದಕ್ಕೆ ನಾನಿದ್ದೇನೆ, ನನ್ನಷ್ಟಕ್ಕೆ ನಾನಿರ್ತೇನೆ. ಕಲಿಸುವುದಕ್ಕೆ ಅವರಿದ್ದಾರೆ, ಕಲಿಯುವುದಕ್ಕೆ ನೀನು ಅವರು ಒಪ್ಪಿದ್ದ ಸಾಕಾಗ್ತದ ಸಾಕಾಗ್ತದ ಮಗನೇ ಮಗನೇ ನಾನು ನನ್ನ ಮಗ ಅಂತ ಹೇಳಿದ್ದ. ನೀ ಹೇಳಿದ್ರು ನಾನು ಒಪ್ಪುವುದಕ್ಕೆ ನಾನು ಹೇಳುವುದಿಲ್ಲ. ನಾನು ಯಾಕೆ ಮಗನ ಅಂತ ಹೇಳಿದ್ದು? ಅದು ಕೆಲವರಿಗೆ ಅಭ್ಯಾಸ ಇರ್ತದೆ, ಕೆಲವು ಶಬ್ದ ಯಾಕೆ ಹೇಳ್ತಾರೆ ಅಂತಿಲ್ಲ. ಮಧ್ಯೆ ಮಧ್ಯೆ ಹಿಂದೆ ಮುಂದೆಗೆ ಜೋಡಣೆ ಮಾಡ್ಲಿಕ್ಕೆ ಮಧ್ಯದಲ್ಲಿ ಅದನ್ನು ಹಾಕ್ಬೇಕು. ನಾನು ಹಾಗೆ ಹಾಕುವಲ್ಲ ಅಲ್ವಾ? ಮಗನೇ ಅಂತ ಹೇಳೋದಕ್ಕೆ ಕಾರಣ ನನಗಿಂತ ಸಣ್ಣ ಪ್ರಾಂತ ತುಳುಕರಿಗೆ ತಮ್ಮ ಅಂತಲೂ ಕರೀಬಹುದು. ನಮ್ಮ ಅಂತ ಹೇಳುದಿಲ್ಲ. ನಾನು ನನ್ನ ಮಗನೇ ಅಂತ ಹೇಳಿ ಗುರುಗಳ ಒಪ್ಪಿಗೆ, ಹೌದು, ಗುರುಪುತ್ರಿಯ ಒಪ್ಪಿಗೆ ಹೌದು. ಸಾಕಾಗ್ತದ? ಸಾಕಾಗುದಿಲ್ವಾ? ಆಗುದಿಲ್ಲ. ಯಾಕಾಗುದಿಲ್ಲ? ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂತ ಇದ್ರೆ ಒಪ್ಪಿಗೆ ಪತ್ರ ಹೌದಾ? ಅದು ದೇಶದಿಂದ ದೇಶಕ್ಕೆ, ನಮ್ಮದಲ್ಲ. ಆ ಲೋಕದಿಂದ ಈ ಲೋಕಕ್ಕೆ ಲೋಕಗಳು ಬೇರೆ, ಆ ಲೋಕದಿಂದ ಈ ಲೋಕಕ್ಕೆ ಬರುವಾಗ ಒಪ್ಪಿಗೆ ಪತ್ರ ಬೇಡವಾ? ಲೋಕದಿಂದ ಲೋಕಕ್ಕೆ ಬರುವಾಗ ಬೇಕು. ಯಾರಕ್ಕೂ ಅಲ್ಲ. ಅದು ಎಲ್ಲಿ ಸಿಗ್ತದೆ? ಅಲ್ಲ, ಈ ಒಪ್ಪಿಗೆ ಅಂತ ಹೇಳಿದ್ರೆ ಅದು ಎಲ್ಲಿ ಸಿಗ್ತದೆ? ಅದು ನಮ್ಮಲ್ಲಿ ನಿಮ್ಮಲ್ಲಿ ನೇರ ಅದು ಬಿಡುವುದಕ್ಕೆ ಜನ ನೀವು ನೇರ ಅರಮನೆಗೆ ಬರಲ್ಲ. ನನಗೆ ಬೇಕು ಅಂತಲ್ಲ, ಈಗ ನೀನು ಕೊಡ್ಲಿಕ್ಕೆ ಇದ್ದವಾದ್ರಿಂದ ಹಾಗೆ ಸಿಗ್ತದಾದ್ರೂ ಒಂದು ಕೊಟ್ಟು ಬಿಡು. ಯಾಕೆಂತ ಹೇಳಿದ್ರೆ ನೇರ ನಮ್ಮ ಅರಮನೆಗೆ ಬಾ. ನಮ್ಮ ದೊರೆಗಳಿದ್ದಾರೆ, ವೃಷಪರ್ವ ಮಹಾರಾಜ, ಅವರು ಒಪ್ಪಿಗೆ ಕೊಡ್ತಾನೆ. ಈಗ ನಿನ್ನಲ್ಲಿ ಕೇಳು, ಆ ಒಪ್ಪಿಗೆ ಪಡ್ಕೊಳ್ಳದೆ ಬಂದವರನ್ನು ಆಶ್ರಮಕ್ಕೆ ಸೇರಿಸಬಾರದು ಅಂತ ಈಗ ನಿಮ್ಮ ಗುರುಗಳಿಗೆ ಗೊತ್ತಿಲ್ಲ, ಮತ್ತೆ ಸೇರಿಸಿಕೊಟ್ರಲ್ಲ ಒಪ್ಪಿಗೆ ಇಲ್ಲದೆ ನನ್ನನ್ನು. ಅವರಿಗೆ ಪಾಪ ಏನು ಗೊತ್ತಿಲ್ಲ, ಗುರುಗಳು ಅವರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ. ಏನು ಗೊತ್ತಿಲ್ಲ. ಓ ಅದೆಲ್ಲ ಗೊತ್ತಿಟ್ಟು ಅದೆಲ್ಲ ವಿದ್ಯೆಲ್ಲ ಗೊತ್ತು. ಬುದ್ಧಿಲ್ಲದವರಿಗೆ ವಿದ್ಯೆ ಬರುವುದಿಲ್ಲ, ಅವರು ಕಲಿಸುವ ಗುರುಗಳು. ಗುರುಗಳು ವಿದ್ಯೆ ಉಂಟು, ಕಲಿಸೋ ಬುದ್ಧಿ ಉಂಟು. ಒಣ ಬುದ್ಧಿ ಉಂಟಲ್ಲ. ನಿಮ್ಮ ದುರ್ಬುದ್ಧಿಯನ್ನು ಹೇಳುದು. ಬುದ್ಧಿ ಅಲ್ಲ, ಒಣ ಬುದ್ಧಿ. ಎಂತದು? ನೀನು ಯಾಕೆ ಬಂದಿದ್ದು, ಏನು ಮಾಡಿ, ಇಲ್ಲಿ ಎಂಥದೆಲ್ಲ ಕದಿಲ್ಲ. ನಿನಗೆಲ್ಲ ಗೊತ್ತಿದ್ದಾಗ ಮಾತಾಡ್ತೀವಿ, ನಿನಗೆ ಗೊತ್ತು. ಈಗ ಅವರಿಗೆ ಗೊತ್ತಾಗುತ್ತೆ, ನಿನಗೆ ಗೊತ್ತಾಗ ಎಂತದಕ್ಕೆ ಬಂದದ್ದು? ನಮ್ಮ ಗುರುಗಳು ತಿಳಿದ್ರೆ ಹಾಲಿನಂತ ಮನುಷ್ಯ, ಹಾಲಿನಂತ ಬಿಳಿ ಬಿಳಿಯ ಬಿಳಿ ಬಿಳಿ ಇದ್ದದ್ದನ್ನೆಲ್ಲ ಹಾಲು ಅಂತಲೇ ತಿಳ್ಕೊಳ್ಳುವ. ಹಾಲು ಅಂತ ತಿಳಿ. ಹೌದು, ಮತ್ತೆ ಬಿಳಿ ಇದ್ದದೆಲ್ಲ ಹಾಲೇ ಅಲ್ವೇ? ಬಿಳಿ ಮತ್ತೊಂದು ಉಂಟು ಅವರಿಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಮತ್ತೆ ನನಗೆ ಗುರುಗಳಿಗೆ ಗೊತ್ತಿಲ್ಲ, ನನಗೆ. ಆದ್ರಿಂದ ನೀವು ಇಲ್ಲಿ ಕದ್ದಿದ್ದಕ್ಕೆ ಬಂದಿದ್ದೀರಿ, ಇಲ್ಲಿಗೆ ಬಂದು ಏನಾದರೂ ಈಗ ಕದ್ದುಕೊಂಡು ಹೋದ್ರೆ ಕೇಳುವುದು ನನ್ನಲ್ಲಿ. ರಾಜನಿಂದ ಅಪಹರಿಸುವುದಕ್ಕಾಗ, ಕಳ್ಳರಿಂದ ಕದಿಯುವುದಕ್ಕಾಗ, ವ್ಯಯ ಮಾಡಿದ ಹಾಗೆ ವರ್ಧಿಸುವ ಒಂದೇ ಒಂದು ವಸ್ತು ವಿಷಯ ಅದಿರುವುದು ಈ ಲೋಕದಲ್ಲಿ. ಅದಕ್ಕೆ ವಿದ್ಯೆ ವ್ಯತ್ಯಾಸ. ಅದು ಕದ್ದು ಬರುವುದಲ್ಲ, ಗಳಿಸಿ ಬರಬೇಕು, ಕೊಟ್ಟವರಲ್ಲಿ ವರ್ಧಿಸ್ತದೆ. ಆದ್ರಿಂದ ಕಳ್ಕೊಳ್ಳುವ ಭೀತಿ ಅವರಿಗೂ ಇಲ್ಲ, ಪಡೆಯುವ ನನಗೆ. ಅವರಿಗೆ ಆ ವಿದ್ಯೆಯನ್ನು ಕೊಡಬೇಕು ಅಂತ ಮನಸ್ಸಾಗುವುದಿಲ್ಲ, ಮನಸ್ಸಾಗಲಿಕ್ಕಿಲ್ಲ. ಒಂದು ವೇಳೆ ಮನಸ್ಸಾಗಬೇಕು ಅಂತ ಇದ್ರೆ ನೀನಾದರೂ ಒಳಗುಟ್ಟು ಮಾಡಿರ್ಬೇಕು. ನನಗೆ ಸಂದೇಹ ಈಗ ನನ್ನ ಮೇಲೆ ಇದ್ದದ್ದಕ್ಕಿಂತ ಹೆಚ್ಚು ಗುರುಗಳ ಮೇಲೆ ಇದ್ದಾಗ ಅವ್ರು ಕೊಡ್ತಾರೋ ಅಲ್ಲಿಂದ ತಪ್ಪುತ್ತಾರೋ ನೀನು ಅವರೆಲ್ಲ ಮಾತಾಡು, ನಾನು ಬಡಪಾಯಿ, ನನ್ನಲ್ಲಿ ಯಾಕೆ? ನಿನ್ನ ಹೆಸರೇನು? ಕಚ ಕಚ. ಕೆಲವೋ ಕಚ. ನಿನ್ನನ್ನು ನಾನು ಎಲ್ಲಿ ಕಚ ಕಚ ಮಾಡಿ ನಿನ್ನ ಹೆಸರು ಧೂಮ ಕೇತು. ಅದೇ ಹೊಗೆ ಬರೋದಿಲ್ಲ. ಯಾವಾಗಲೂ ಹೊಗೆಯಿಂದ ಜೊತೆ ಅದು ಮೇಲಿಂದ ಕೆಳಗಿಂದ ಹೊಗೆ ಬರ್ತಾ ಉಂಟು. ಹೌದೌದು. ಈಗ ನೀನು ಕಚ್ಚ ಕಚ್ಚ ಮಾಡುವುದು ಬೇಡ, ಕರೆಯೂ ಮಾಡುವುದು ಬೇಡ. ಉಳಿದಾನ ಅವನನ್ನು ಕೊಂದು ಅವನನ್ನು ಕೊಟ್ಟು
ಚೂರ್ಣ ಮಾಡ್ಲಿಕ್ಕಿಲ್ಲ. ಎಷ್ಟು ಸಮತಟ್ಟಿ ಎಸೆಯುವುದು. ಸಮುದ್ರದಲ್ಲಿರುವಂತಹ ದುಷ್ಟ ಮೀನುಗಳೆಲ್ಲ ತಿಂದು ಹಾಳಾಗಿ ಮಣ್ಣು ತಿಂದು ಹೋದ್ರೆ ಮುಗಿಸಿ ಬಂದೆ. ಹಸಿವು ಆಗ್ತಾ ಇದೆ. ಎಲ್ಲ ಮುಗಿಸಿಕೊಂಡು ಹಸಿವು ಆಗ್ತಾ ಇದೆ ಮಗ. ಗುಣಪಡಿಸು ಹಸಿವೆ ತಟ್ಕೊಳ್ಳಿಕ್ಕೆ ಆಗ್ತದೆ. ಕಚನ ಮುಖವನ ಜಗಾಡಿನ ವಿಪಿನದಿ ಕಚನ ಮುಖವನ ಜಗಾಡಿನ ವಿಪಿನದಿ ಘನ ವ್ಯತಿಗೆ ನಿಂತ ಘನ ವ್ಯತಿಗೆ ನಿಂತ ಕಳವಳಿಸಿ ಮನಮರುಗಿದೆ ನೆನೆಯುತ್ತ ಮರುಗುತ್ತಿದೆ ನೆನೆಯುತ್ತ ನಾವಿಬ್ಬರೇ ಜೊತೆಯಾಗಿ ಊಟ ಮಾಡುವುದು. ಆಚೆ ಬಂದ ಮೇಲೆ ಒಂದು ಜೊತೆಯಲ್ಲೇ ಊಟ ಮಾಡುವವರಲ್ವಾ? ಇರ್ಬೋದಾ? ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ ನಾನು ಮುಖವನ್ನೇ ನೋಡ್ಲಿಲ್ಲ ಬೆಳಿಗ್ಗೆಯಿಂದ. ಅಮ್ಮ ಬಂದ್ರೆ ಮಾತ್ರ ನಿಮಗೆ ಊಟ. ಎಲ್ಲಿ ಕಳಿಸಿದ್ದೀರಿ ಅಪ್ಪ? ಎಲ್ಲರಿಗಿಂತ ಮುಂಚಿತವಾಗಿ ಬಂದು ನಿಲ್ಲಬೇಕಾದ ಕಚಗನನ್ನೆದುರಿಗಿಲ್ಲ. ಮಗ ನನ್ನ ಶಿಷ್ಯರು ಈ ಮಟ್ಟಕ್ಕೂ ಇಳಿದು ಕಚ್ಚಬೇಕು ತಾನೆ. ಹಸಿವು ಆಗ್ತಾ ಇದೆ. ಊಟ ಮಾಡಿ ಮತ್ತೆ ಊಟ ಆಗ್ತಿಲ್ಲ. ಬುದ್ಧಿಗೆ ಸರಿಯಾಗಬೇಕು. ಆಯ್ತು ಬನ್ನಿ. ನನ್ನ ಯೋಗ್ಯತೆಗೆ ಆ ಪರಮೇಶ್ವರನೇ ಸಂತೋಷದಿಂದ ಆಶೀರ್ವಾದವನ್ನು ಮಾಡಿದ. ನಮ್ಮ ಗುರುಗಳೇ ಯಾರು? ಶುಕ್ರಾಚಾರ್ಯ. ಅವರ ಅನುಗ್ರಹ ಸದಾ ಮೇಲಿದೆ ಅಲ್ವೇ?
ನೀನೊಂದು ಉಪಾಯ ಹೇಳಿದ್ಯಲ್ಲ, ಆ ಹುಡುಗ ಬಂದ ವಿಷಯ ಹೌದು, ಅದು ಕೆಲಸ ಮುಗೀತಾ? ಅದು ಮುಗಿದಾಗಿದೆ. ಯಾವಾಗ ಮುಗಿದದ್ದು? ಮುಗಿದಾಗಿದೆ. ಕಳಿಸಿಕೊಟ್ಟದ್ದು ಜನ ನೀನೇ ಅಲ್ವಾ? ಒಬ್ಬರನ್ನು ಕಳಿಸಿಕೊಟ್ಟು ಅವನ ದೇಹವನ್ನು ಚಿತ್ರ ಮಾಡಿಸಿ ಬಿಸಾಕಲಿಕ್ಕೆ ಹೇಳಿದ್ದೆ ನಾನು. ಹೌದೇ? ಹಾ. ಆದ್ರೆ ಈಗ ನಮ್ಮೊಂದು ಯೋಚನೆ ಮಾಡ್ತಾ ಇದ್ದೇನೆ. ಹೌದು. ನಾವೀಗ ಮೇಲೆ ಹೋಗಬೇಕು. ಹಾ. ಮೇಲೆ ಹೋಗಬೇಕಂತಂದ್ರೆ ಎಲ್ಲಿಗೆ? ಅದೇ ನೀವು ಸ್ವರ್ಗಕ್ಕೆ ಹೋಗ್ಬೇಕಂತ ಎಷ್ಟು ಬಾರಿ ಪ್ರಯತ್ನ ಮಾಡ್ತಿದ್ದೀರಿ. ಜಗತ್ತಲ್ಲಿ ಹಾಗೆ ಹೋಗುದಾ? ಜೀವಂತ ಇವತ್ತು ಹೋಗ್ಬೇಕು. ಅಲ್ಲಿ ನಮ್ಮ ರಾಜ್ಯವನ್ನು ಆಡಳಿತ ಮಾಡ್ಬೇಕು ಅಲ್ವೇ? ನಮ್ಮ ಅಧಿಕಾರ ಮುದ್ರೆ ಅಲ್ಲಿ ಒತ್ತಿದ್ರೆ ಲೋಕವೇ ನಮ್ಮನ್ನು ನೋಡಿ ಗಡ 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 ಗಡ. ನೀವು ಸ್ವರ್ಗಸ್ಥರಾಗಬೇಕೆನ್ನುವುದೇ ನಮ್ಮೆಲ್ಲರ ನಾಲಿಗೆ ಕತ್ತರಿಸ್ತೇನೆ ಮಗನೇ. ಯಾವಾಗ ಜನ ಖಾಲಿ ಆಗ್ತಲೇ ಕಾಯ್ತಾ ಇದ್ರು. ಹಾಗಾದ್ರೆ ನೀವು ಎಲ್ಲಿದ್ದರೂ ಮೊದಲು ನೀವು ಸ್ವರ್ಗಸ್ಥರಾಗಬೇಕು ಅಂತೇಳಿ. ಯಾಕೆ ನನಗಿಂತ ಮೊದಲು ನೀನು ಹೋದ್ರೆ ಸಂಕಟ ನಿನಗೆ? ನನಗೆ ಅಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಳ್ವಿಕೆ ಮಾಡುವುದಿಲ್ಲ ನೀನು, ಆದ್ರೆ ಯಾರನ್ನಾದ್ರೂ ಮರಳು ಮಾಡಿ ಏನ್ ಬೇಕಾದ್ರೂ ಮಾಡ್ತೀನಿ. ಸುಮ್ಮನೆ ಸುಮ್ಮನೆ ನಮ್ಮ ವಿಷಯದಲ್ಲಿ ನಮ್ಮ ಹತ್ರ ಬರಲಿಕ್ಕಿಲ್ಲ. ನೀನು ಮಾಡಿದ್ದನ್ನು ಮತ್ತೊಬ್ಬರು ಮಾಡುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಈಗ ಒಂದು ವಿಷಯ ಹೇಳ್ತೇನೆ. ಯಾವುದು? ಗುರುಗಳನ್ನು ಹೇಳಿದಿನ ಅವನು ಹೇಳಿದ್ದೇನೆ ಗೊತ್ತಾ? ಏನು? ಯಾಗ ಮಾಡಬೇಕು ಮಗನೇ. ಯಾವ ಧರ್ಮ? ಯಾವ ಯಾಗ ಮಾಡಬೇಕು? ಯಾವ ಅಂತ ಯಾರಿಗೆ ಗೊತ್ತು? ತುಂಬಾ ಹೆಸರು ಹೇಳ್ತಾರೆ, ಅದನ್ನು ನಮಗೆ ಗೊತ್ತಾಗುದಿಲ್ಲ. ಮೊದಲಿರಲಾಗಲು ಭುಜ ಬರುವ ಕಡೆಗೆ ಕೊಳತಿನ ಮುದಗಳು ಯಾಗವನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಬೇಕು. ಆಮೇಲೆ ಒಂದು ಶುಭ ಮುಹೂರ್ತವನ್ನು ಹುಡುಕಬೇಕು. ಆಮೇಲೆ ದೇವಲೋಕವನ್ನು ಸೇರಬೇಕು. ಯಾಗದ ಮುಖೇನ ಪುಣ್ಯ ಸಂಪಾದನೆ ಮಾಡಿ ಮತ್ತೆ ನೇರವಾಗಿ ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯವಿದೆ. ಮುಹೂರ್ತ ನೋಡಿಯೇ ಹೋಗಬೇಕು. ಶುಭ ಮುಹೂರ್ತದಲ್ಲಿ ಕಾಯಿಟ್ರೆ ನಮಗೆ ಯಾವ ಆಪತ್ತು ಬರುವುದಕ್ಕೆ ಸಾಧ್ಯವಿಲ್ಲ ಎಂಬ ಹಾಗೆ ಗುರುಗಳಾಡಿದಂತಹ ಮಾತು. ಹಾಗೆ ಸ್ವಲ್ಪ ತಡಾದ್ರೂ ಅಡ್ಡಿ ಇಲ್ಲ, ಅದನ್ನು ಪೂರ್ಣಗೊಳಿಸುವ ಎನ್ನುವ ಕಾರಣಕ್ಕಾಗಿ ಹೀಗೆ ಇರುವುದು. ತಡವಾಗಿ ಬಂದು ಬೇಕಾದಂತಹ ಸಲಕರಣೆಗಳನ್ನು ನಾವೇ ತರಬೇಕಲ್ವಾ? ಮತ್ತೊಬ್ಬರಿದ್ದಾರ? ಮತ್ತೊಮ್ಮೆ ಬೇಡ ಅಂತ ಗುರುಗಳಿಗೆ ಅತಿ ಪ್ರಿಯವಾದವರು ನಾವಿದ್ರು. ಅದರಲ್ಲಿ ನೀನಂದ್ರೆ ಅವರಿಗೆ ಜೀವ, ಪ್ರಿಯಕ್ಕೆ ಪ್ರಿಯ. ನೀನಿಲ್ಲದಿದ್ರೆ ಅವರು ಜೀವ ಬಿಡ್ತಾರೆ ಖಂಡಿತ. ಅಂತಹ ಪ್ರೀತಿಯಿಂದ ಆಮೇಲೆ ಜೊತೆಗೆಲ್ಲ ನನ್ನನ್ನು ನೋಡಿದ್ರು ಬಹಳ ಪ್ರೀತಿ ಅವರಿಗೆ. ಈಗ ಸಲಕರಣೆಗಳು ಬೇಕಲ್ಲ, ಕಟ್ಟಿಗೆಯನ್ನು ಹೊರಬೇಕು ನೀನು. ಅದು ಪ್ರೀತಿಯಿಂದಲೇ ಹೊರಬೇಕು. ಹೌದು, ಪ್ರೀತಿಯಿಂದ ಇಲ್ಲದಿದ್ರೆ ಯಾವುದನ್ನು ಹೊರಬೇಕಾಗುವುದು. ಒಬ್ಬ ಸತ್ರೆ 4 ಜನ ಹೊರಗು ಪ್ರೀತಿಯಿಂದ ಇಲ್ಲದಿದ್ರೆ ಅವರು ಹೆಣ ವಾಸನೆ ಮಾಡ್ತಿರ್ತಾರಲ್ಲ, ಗೊತ್ತಾಯ್ತಾ? ಹಾಗೆ ಇನ್ನೊಂದವರ ಸತ್ರ 2 ಜನ, ಆದ್ರೆ ಲೆಕ್ಕಕ್ಕೆ 4 ಜನ ಬೇಕು. ಹೌದಾ? ನೀನು ಮಿತ್ರನು ಹೌದು, ದೂತನು ಹೌದು, ಎಲ್ಲ ಕೆಲಸಗಳಿಗೆ ಸಹಕಾರಿಗೆ ಹೌದು. ತಡ ಮಾಡುವುದಲ್ಲ. ನೀನು ಹೇಳಿದ್ಯಾನು? ದೇವಲೋಕದಿಂದ ಒಬ್ಬ ಬಂದಿದ್ದಾನೆ, ಅವರನ್ನು ಕೊಲ್ಲುವುದಕ್ಕಾಗಿ ಜನ ಕಳುಹಿಸಿ
ಕಳಿಸಿದ್ಯಾ ಇಲ್ವೋ? ಯಾರನ್ನು ಕಳಿಸಿದ್ದು? ಆ ಬೋರ್ಡ್ ಪೇಪರನ್ನು ಕಳುಹಿಸಿ ಈ ರೀತಿ ಆಗುವುದಕ್ಕೆ ಆಯ್ತು. ಇಲ್ಲದಿದ್ರೆ ಈಗ ಬದುಕಿ ಬರ್ತಾರ? ಮುಗಿಯುವುದಲ್ವಯ್ಯ, ಎಲ್ಲಿಗೆ ಹೋಗುದು ನೀನು? ಎಲ್ಲಿಗಿಂತ ಭಾವಿಸಿದ್ದಿ? ಎಲ್ಲಿಂದ ಬಂದ ನೀನು? ಕನ್ನಡ ರಸ ಬರುವ ಬೇಕು. ಅವನಿಗೆ ಕೊಟ್ಟದ್ದು ಹೆಚ್ಚಾಗಿದೆ. ರಸ ಬರುವನ ಹೌದೇನೋ? ದೇವಲೋಕದಿಂದ ಇಳಿದು ಬಂದವ ನೀವೇ ಅಲ್ವಾ? ಈ ಹಿಂದೆ ಧೂಮಕೇತುವಿನಿಂದ ಸತ್ತವ ನೀವೇ ಅಲ್ವಾ? ಶುಕ್ರನಿಂದ ಬದುಕಿದವನ ಶುಕ್ರನಿಂದ ಮತ್ತೆ ಬದುಕಿ ಬಂದೆ. ಹೌದು, ನಮ್ಮ ಗುರುಗಳ ಬಳಿಯಲ್ಲಿ ಅದೊಂದಿದೆ. ಆ ಮಾತವನ್ನು ಹೇಳಿ ಗುರುಗಳು ಬದುಕಿರುತ್ತಿದ್ದಾರೆ. ಸಂಜೀವಿನ ವಿದ್ಯೆ ಅವರು ಭಯಂಕರ ಹಿಮಾಲಯದಲ್ಲಿ ಹೊಗೆಯನ್ನು ಹಾಕಿ ಕಾಲ್ಮೇಲೆ ಮಾಡಿ ತಲೆಗಾಯ ಮಾಡಿ ಹೊಗೆಯನ್ನೇ ಸೇವಿಸಿ 10 ವರ್ಷ ಚಳಿಯಲ್ಲಿ ತಪಸ್ಸು ಮಾಡಿ ಸಂಪಾದನೆ ಮಾಡಿದನು. ಯುವಕರಿಗೆ ಹೇಳ ಸುಡುವುದಕ್ಕೆ ಹೊಗೆ ಎಷ್ಟು ಬೆಂಕಿ ಹಾಕಿದ್ರು ಹೊಗೆ ಬರುತ್ತದೆ. ಹೇಳ್ತಾ ಇತ್ತು ನಿಮ್ಮ ಮಾತ್ರ ಕೇಳಬಹುದು, ಗೊತ್ತಾಯ್ತಲ್ಲ? ಹೊಗೆ ಮೇಲೆ ಬರ್ತಾ ಇತ್ತು. ಹೊಗೆ ಮೇಲೆ ಬರುತ್ತಲ್ಲ, ಅದು ಹಾಗೆ ಹೋಗಿ ನೋಡಿ ಅವರನ್ನು ತಲೆ ಕೆಳಗೆ ಮಾಡಿ ಅಲ್ಲಿ ನಿಲ್ಲಿಸಬೇಕು. ನಮ್ಮ ಗುರುಗಳ ಬಂಡೆಕಲ್ಲಲ್ಲಿ ಕೃಷಿ ಮಾಡುವವರು ನೀವು ಬಂಡೆಕಲ್ಲು? ಹೌದು, ಅದಿಲ್ಲಿ ಬೆಕ್ಕಸಂದ್ರದಲ್ಲಿ ಬಂಡೆಕಲ್ಲಲ್ಲಿ ಇನ್ನಂತವರನ್ನು ಉದ್ಧಾರ ಮಾಡ್ತೇನೆ ಅಂತ ವ್ರತ ತೊಟ್ಟವರು ಗುರುವಾಗಿ ಕುಳಿತಾಗಲೇ ಅರ್ಥ ಆಗಿದೆ. ಬಂಡೆಕಲ್ಲಿನಲ್ಲಿ ಕೃಷಿ ಮಾಡುವವರು ಏನು ದೇವಲೋಕದಲ್ಲಿ ಎಲ್ಲ ವ್ಯವಸ್ಥೆ ಉಂಟು. ನಿನ್ನ ಅಪ್ಪ ಬೃಹಸ್ಪತ್ಯಾಚಾರ್ಯರು, ಬೃಹಸ್ಪತ್ಯಾಚಾರ್ಯ ಬೃಹಸ್ಪತಿ ವಿಷ ಬರುವಂತೆ ರಸ ಬರುವಂತೆ ಯಾರ್ಯಾರ ಅಪ್ಪನ ಹೆಸರು ತಿಳಿಸಿ ಅವನು ತಿದ್ದುವುದಕ್ಕೆ ಹೋದ್ರೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಗೊತ್ತಾಗುದಿಲ್ಲ. ಅಲ್ಲಿ ಯಾವುದಕ್ಕೆ ನಿಮಗೆ ಅಲ್ಲಿ ಪ್ರಯೋಜನ ಯಾಕೆ? ಏನು ಮದುವೆ ಉಂಟಾ, ಮುಂಜು ಉಂಟಾ, ಹುಟ್ಟು ಉಂಟಾ, ಸಾವು ಉಂಟಾ, ಒಡ್ಡೆ ಉಂಟಾ, ರೋಗ ಉಂಟಾ, ವೃದ್ಧಿನ ಉಂಟಾ, ಕಾಯಿಲೆ ಉಂಟಾ, ಕಸಲೆ ಉಂಟಾ? ಉಂಟಾ? ಮತ್ತೆ ನಿಮಗೆ ಯಾಕೆ? ಅದು ಯಾವುದು ಬೇಡೋ ಅದು ಇಲ್ಲದಿದ್ದರೆ ದೇವಲೋಕ ಅಂತ ಹೇಳುವುದು. ದೇವಲೋಕದಲ್ಲಿ ಅದೆಲ್ಲ ಇದ್ರೆ ದೇವಲೋಕದಲ್ಲಿ ಶ್ರೇಷ್ಠವಾದದ್ದಿರಬೇಕಾದ ಲೋಕ ದೇವಲೋಕ. ಒಳ್ಳೆಯ ವಿದ್ಯೆಗಳೆಲ್ಲ ದೇವಲೋಕದಲ್ಲಿ ಇರಬೇಕು ಅಂತ ಕಲಿಯುವ ಸಂಬಂಧ. ಒಳ್ಳೆಯ ವಿದ್ಯೆಯನ್ನು ಕಲಿಯುವುದಕ್ಕೆ ಇಲ್ಲಿಗೆ ಇಳಿದು ಬಂದಿಯಾ? ನೀನು ಅವರಿಂದ ಸತ್ತು ಪ್ರಯೋಜನವಾಗಲಿಲ್ಲ, ಮತ್ತೆ ಬದುಕಿ ಬಂದೆ. ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಹಾಗೆಲ್ಲ ಮಾಡಲಿಕ್ಕಲ್ಲ. ಸೆಳೆಸಿದರು ಮಧುವಾದರು ನಿನ್ನ ಕರ್ಮ ಈಗ ಒಬ್ಬರು ನಿನ್ನ ಅಪ್ಪ ಹತ್ರ ಬಂದದ್ದು ನಾವು ಅವರಲ್ಲಿ ಹೇಳಿ ಏನು ಪ್ರಯೋಜನವಾಗಲಿಲ್ಲ. ಅವ ನಿಮ್ಮಷ್ಟು ಮುನ್ನಗೆ ಕೊಟ್ಟಿಲ್ಲ, ಒಳ್ಳೆ ಮಾತ್ರ ಕೊಟ್ಟಿಲ್ಲ. ಆದರೆ ಈಗ ನಿನ್ನನ್ನು ಕೊಡ್ತೇನೆ, ನಿನ್ನನ್ನು ಕೊಡ್ತೇನೆ. ಹೇಗೆ ಮಾಂಸ ಅದು ಬೇಕೇ? ಸುಡು ಸುಡು ಸುಡು. ಸುಡುವ ನೀನು ಹೀಗೆ ನಿಂತು ಸುಟ್ಟು ಯಾರಿಗೂ ಗೊತ್ತಾಗ್ತದೆ. ಮಾಂಸವನ್ನು ನಿಜ ಹಾಕಿದ್ದೇವೆ. ಇನ್ನು ಯಾವುದೇ ಕಾರಣಕ್ಕೆ ಮತ್ತೆ ಹೊಂದಿ ಬರುವಂತ ಸಾಧ್ಯ ಇಲ್ಲ. ಎಲ್ಲ ಬಸವಾಗಿ ಹೋಗ್ಬೇಕು. ಅದು ಬಸವಾಗಿ ಬೂದಿಯಾಗಿ ಹೋದ್ರೆ ಮತ್ತೆ ಯಾರು ನೀರ 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 ಇದು ಮಧು. ಈ ಮಧು ನಮ್ಮ ಗುರುಗಳಿಗೆ ಅದೇನೋ ಒಂದು ಚೂರು ಭಸ್ಮನ ತೆಗೆದಿರ್ತೇವೆ. ಯಾಕೆ? ಇದು ಮುಂದಿನ ಭಾವಿ ಜನಾಂಗಕ್ಕೆ ಯಾವುದಾದ್ರೂ ಇಡೀ ದೇಹವನ್ನು ಬಾಧಿಸುವಂತ ಕಿಡಿ ಪ್ರವೇಶ ಮಾಡಿದ್ರೆ ಈ ಭಸ್ಮ ಇನ್ನೊಂದು ಭಸ್ಮವನ್ನು ಪ್ರವೇಶ ಮಾಡಿ ಆರೋಗ್ಯವರ್ಧಕ ಗುಳಿಗೆ ಅಂತ ಕೊಡಲಿಕ್ಕೆ ಹೊಸ
ಕೊಟ್ಟು ಅವರಿಂದ ತರಬೇತಿ ಹೊಂದಿದಂತ ಇವನ ಈ ಭಸ್ಮ ಮುಂದೆ ಭೂಲೋಕದಲ್ಲಿ ಪರಿಣಾಮ ಆಗ್ಬೋದು. ಬೇರೆ ಭಸ್ಮ ತೋರಿಸಬೇಕಲ್ಲ, ಅದನ್ನು ನಿನ್ನನ್ನು ಸುತ್ತೇ ಆಗು. ಹಾಗಿದ್ದೇನೆ. ಆಯ್ತಾ? ಗುರುಗಳಿಗೆ ಮೊದಲು ಬಹಳ ಪ್ರೀತಿ. ಅದನ್ನು ಅವರ ಪೂಜೆ ಇರುವುದಲ್ಲ. ಈಗ ಇದನ್ನು ಗುರುಗಳಿಗೆ ಕೊಡಿಸಿದ್ರೆ ಅವರ ಹೊಟ್ಟೆ ಒಳಗೆ ಹೋಗ್ತದೆ. ಹೌದು. ಮತ್ತೆ ಅವರು ಬದುಕಿಸುವುದಕ್ಕುಂಟ. ಯಾವಾಗಲೂ ಕೊಡುವ ಬೇರೆ ಇದಲ್ಲ, ಯಾವಾಗಲೂ ಕೊಡ್ತಾ ಇರೋದು ಬೇರೆ. ಇವತ್ತು ನಾವು ಸೀಟು ಅಂತ ತಂದಿದ್ದೇವೆ. ಈ ಸೀಟಿಗೆ ಅವರ ಶುದ್ಧತ ಭಸ್ಮವನ್ನು ಮಿಶ್ರಣ ಮಾಡಿದ್ದೇವೆ. ಇದನ್ನು ಕುಡಿತಾರೆ ಗುರುಗಳು. ಇವನ ಪೂಜೆ ಹೊಟ್ಟೆ ಒಳಗೆ ಹೋಗ್ತದೆ. ಬದುಕಿಸಲಿಕ್ಕಿಲ್ವಲ್ಲ. ಪರಿಗಣಿಸಬೇಡಲು ಪೀಠಿಗನಾಗ ಮೊದಲಲ್ಲಿ ಈಟಿಗನಾಗ ಮೊದಲಲ್ಲಿ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಬದುಕು ಧನ್ಯವಾಗಿರುತ್ತದೆ. ನನ್ನ ಆಶ್ರಮವು ಉತ್ತರ ಸತ್ಯ. ಯಾವುದು ಗೊತ್ತಾಗಲಿಲ್ಲ. ಮತ್ತೇನ ಗುರುಗಳೇ, ನಿಮ್ಮ ಶಿಷ್ಯರಿಗೆ ನಮ್ಮನ್ನೇ ನೀವು ಹುಟ್ಟಂತ ಹೇಗೆ ಹಾಗಲ್ವೇ? ಈಗ ನಿಮ್ಮ ಸೇವೆ ಮಾಡಬೇಕು ಅಂತ ಆಶೆಯಿಂದ ಓಡಾಡಿಕೊಂಡು ಬಂದಿದ್ದೇವೆ. ನಿತ್ಯವೂ ನನ್ನನ್ನು ಸೇವಿಸುವವರು, ಸೇವೆ ಮಾಡುವವರು ಹೌದು. ವಿಶೇಷತೆ ಇಲ್ಲಿಗೆ ಬರುವುದಕ್ಕೆ ಅವಕಾಶವಿಲ್ಲದಿದ್ದ ದೂರದಿಂದಲೇ ನಮಸ್ಕಾರವಾಗಿ ಹೋಗುವ ಗುರುಗಳೇ, ನೀವು ಬೇಕಾದಂತಹ ಸಮಿತಿಗಳನ್ನು ತರುವುದಕ್ಕೆ ಹೇಳಿದ್ವಿ. ಹಾಗೆ ನಾವು ಹಿಂದಾಡ್ತಾ ಇರುವಾಗ ಮಧು ನಮಗೆ ಹೌದು. ಹೌದು. ಯಾವಾಗಲೂ ಮಹಿಳೆಯ ಸೊಪ್ಪನ್ನು ಅರೆದು ಅದರ ರಸವನ್ನು ಹಿಂಡಿ ನೀರಿಗೆ ಮಿಶ್ರಣ ಮಾಡಿಕೊಂಡು ನೀವು ಪ್ರಪಂಚದ ಒಡಮೆಯನ್ನೇ ಮರಿತೀರೋ. ಇವತ್ತು ಹಾಗಲ್ಲ, ಎಲ್ಲ ಹಣ್ಣುಗಳನ್ನು ಒಟ್ಟು ಸೇರಿಸಲು ಬೇಯಿಸಿ ಅದನ್ನು ಸೀಗುವಂತೆ ಮಾಡಿಕೊಂಡಿದ್ದೇವೆ. ಹೌದು ಗುರುಗಳೇ, ಇವನ್ನು ತಂದಿದೆ. ನಿಮಗಾಗಿ ನಾವು ಮಧುವನ್ನು ತಂದಿದ್ದೇವೆ. ಅದನ್ನು ಸ್ವೀಕಾರ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ವಿಷ ಬರುವಾಗ ನನ್ನದಾದಂತಹ ಒಂದು ದೌರ್ಬಲ್ಯ ಇದೆ. ಮಧುಪಾನ ಮಾಡು. ದುರ್ಬಲ್ಯವ ಕೆಲವು ದೌರ್ಬಲ್ಯ ಇಲ್ಲೇ ಕುಡಿಯುವುದು ಮಗು, ಇಲ್ಲದಿದ್ದರೆ ಕುಡಿಯುವುದಿಲ್ಲ. ಆದರೆ ನಾನು ಕುಡಿಯುತ್ತೇನೆ. ಯಾಕೆ? ನಾನು ಹೆಂಡವನ್ನೂ ಕುಡಿಯಬಲ್ಲೆ, ಕೆಂಡವನ್ನೂ ಕುಡಿಯಬಲ್ಲೆ. ಹೆಂಡವನ್ನು ಕುಡಿದಾಗ ತಿನ್ನುವುದಕ್ಕೆ ಏನಿಲ್ಲದೆ ಕೆಂಡವನ್ನೇ ತಿಂತಾರೆ ಇವರು. ಹೆಂಡ ಕುಡಿಕೊಂಡು ತಿನ್ನಿರ್ಬೇಕಲ್ಲ. ಗುರುಗಳ ಯೋಗ್ಯತೆ ಗುರುಗಳೇ, ಅದು ನನಗಾಗಿ ಕೊಡಿ ಸಂತೋಷ. ಗುರುಗಳೇ, ನಾವು ಬೇಕಾದ ಕೆಲಸ ಮಾಡಿ ಆದಿ ಬೇಕು ತಂದು ಕೊಡ್ತೇವೆ. ಆದಿ ಹಾಗೆ ಗುರುವಿನ ಮನಸ್ಸನ್ನು ಅರಿತು ಅವರಿಗೆ ಬೇಕಾದನ್ನು ತಂದು ಕೊಡುವುದೇ ನಿಜವಾದ ಶಿಷ್ಯ ಅಲ್ವಾ? ನಿತ್ಯವೂ ತಂದು ಕೊಡುತ್ತಾರೆ. ಅಂದ್ರೆ ಇವತ್ತು ಮಾತ್ರ ಕುಡಿದಾಗಲೇ ತನಗೆ ಏರಿದೆ, ಹಸಿವಾಗ್ತದೆ. ನನ್ನೊಂದು ದೌರ್ಬಲ್ಯವನ್ನು ಕುಡಿದ ಕೂಡಲೇ ಊಟ ಮಾಡಬೇಕು.